ಕೊರೋನಾ ಲಾಕ್ಡೌನ್ ಸಂಕಷ್ಟಡು ಒಪ್ಪುನ ಪೊರ್ತಡು ರಾಜ್ಯ ಸರ್ಕಾರ ಘೋಷಣೆ ಮಲ್ತಿನ ಆರ್ಥಿಕ ಪ್ಯಾಕೇಜ್ಗೆ ಅಭಿನಂದನೆಲು ಪಂಡದು ಸರ್ಕಾರಕ್ಕೆ ಅಭಿನಂದನೆ ಸಂದಾಯಿನ ದಕ್ಷಿಣ ಕನ್ನಡ ಜಿಲ್ಲಾ ಟೂರಿಸ್ಟ್ ಟ್ಯಾಕ್ಸಿ ಬೊಕ್ಕ ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕ ಸಂಘದ ಜಿಲ್ಲಾ ಅಧ್ಯಕ್ಷರು ಶ್ರೀ ದಿನೇಶ್ ಕುಂಪಲ ತಂಕ್ಲಿನ ತೆರಿಗೆದ ಬಗೆಟ್ಲ ಸರ್ಕಾರ ಸೂಕ್ತ ನಿರ್ಧಾರದ ತಂದು ತಂಕ್ಲಿನ ಬದುಕಿಗೆ ಪ್ರೋತ್ಸಾಹ ಕೊರಡು ಪಂಡದು ಕೇನೊಂದಿರ ಟೂರಿಸ್ಟ್ ವಾಹನದಲ್ಲಿ ದುಡಿದು ಬದುಕುತ್ತಿರುವಂತಹ ಎಲ್ಲ ಚಾಲಕರ ಪರವಾಗಿ ಸರ್ಕಾರಕ್ಕೆ ಅಭಿನಂದನೆ ಮತ್ತು ಕೆಲವೊಂದು ಮನವಿಯನ್ನು ಈ ಮೂಲಕ ಹೊಸಕುರಲ್ ಚಾನೆಲ್ನ ಮೂಲಕ ನಾನು ನೀಡಲಿದ್ದೇನೆ. ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಟೂರಿಸ್ಟ್ ವಾಹನದಲ್ಲಿ ದುಡಿಯುವ ವರ್ಗದ ಪರವಾಗಿ ನಾವು ಈ ಮೊದಲೇ ಎರಡು ಮನವಿಯನ್ನು ಅತ್ಯಮೂಲ್ಯವಾದ ಎರಡು ವಿಷಯದ ಬಗ್ಗೆ ಮನವಿಯನ್ನು ಅರ್ಪಿಸಿದ್ದೇವೆ. ಅದು ಒಂದು, ಚಾಲಕರಿಗೆ ಟೂರಿಸ್ಟ್ ಕಾರು ಮತ್ತು ಮ್ಯಾಕ್ಸ್ ಕ್ಯಾಬ್ ಏನು ದುಡಿಯುತ್ತಿರುವ ಚಾಲಕರಿಗೆ ಏನಾದರೂ ಒಂದು ನಮಗೆ ದಿನ ಬದುಕು ಸಾಗಿಸಲಿಕ್ಕೆ ಏನಾದರೆ ಒಂದು ನಮಗೆ ಸಹಾಯ ಮಾಡಬೇಕು ಎಂಬ ಒಂದು ನಿಲುವಿನಲ್ಲಿ. ಎರಡನೇದು, ಈಗಾಗಲೇ ವಾಹನಕ್ಕೆ ಟ್ಯಾಕ್ಸಿ ಬಗ್ಗೆ, ತೆರಿಗೆಯ ಬಗ್ಗೆ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಅದು ಯಾವ ಥರ ಅಂತ ಹೇಳಿದರೆ, ಎಷ್ಟು ದಿವಸ ನಮ್ಮ ವಾಹನ ಸರಿಯಾಗಿ ದುಡಿಲಿಕ್ಕೆ ಆಗುವುದಿಲ್ಲವೋ ಅಷ್ಟು ದಿವಸದ ತೆರಿಗೆಯನ್ನು ಮನ್ನಾ ಮಾಡಬೇಕಂತ ನಾವು ಕೇಳಿಕೊಂಡಿದ್ದೇವೆ. ಅದರಲ್ಲಿ ಸರ್ಕಾರದ ಸುತ್ತೋಲೆ ಬಂದಿದೆ, 1-2 ತಿಂಗಳ ಅವಧಿಗೆ ತೆರಿಗೆ ಕಟ್ಟುವುದನ್ನು ಮುಂದೆ ಮಾಡಿದ್ದೇವೆ, ನಾವು ಅಂದರೆ ವಿಸ್ತರಣೆ ಮಾಡಿದ್ದೇವೆ ಅಂತ ಒಂದು ಸುತ್ತೋಲೆ ಬಂದಿದೆ. ಖಂಡಿತವಾಗಿಯೂ ಇದರಿಂದ ನಮಗೆ ಭಾಳಷ್ಟು ಹಾನಿಯಾಗ್ತದೆ. ಯಾಕಂತ ಹೇಳಿದರೆ, ನಾಳಿದ್ದು 2 ತಿಂಗಳು ಜೂನ್ವರೆಗೆ ವಿಸ್ತರಣೆ ಮಾಡಿದರೆ ಜುಲೈಯಿಂದ ತೆರಿಗೆ ಕಟ್ಟುವಾಗ 2 ತ್ರೈಮಾಸಿಕದ ತೆರಿಗೆಯನ್ನು ಕಟ್ಟಲಿಕ್ಕೆ ನಮಗೆ ಬಹಳಷ್ಟು ತೊಂದರೆ ಆಗ್ತದೆ. ನಾವು ಸರ್ಕಾರದಲ್ಲಿ ನಮ್ಮ ಭಿನ್ನವ ಏನಂತ ಹೇಳಿದರೆ, ಎಲ್ಲರಿಗೂ ಗೊತ್ತಿದೆ, ಆಲ್ ಓವರ್ ಇಂಡಿಯಾದಲ್ಲಿ ಈಗಾಗಲೇ ಲಾಕ್ಡೌನ್ ಆಗಿದೆ. ಸರ್ಕಾರ ಯಾವಾಗದಿಂದ ಲಾಕ್ಡೌನ್ ಮಾಡಿದೋ ಆ ದಿನದಿಂದ ಮತ್ತು ನಮ್ಮ ಏನು ಜನಗಳ ಏನು ಇವಾಗ ಅಂತರ ಬೇಕಂತ ಹೇಳಿ ಪ್ಯಾಸೆಂಜರ್ ಹಾಕಲಿಕ್ಕೆ ಏನು ಅಡೆತಡೆ ಆಗಿದ್ದು, ಆ ಅಂತರದ ಆ ದಿನಗಳು ಯಾವಾಗ ಮುಕ್ತಾಯ ಆಗ್ತದೆ ಆ ದಿನಗಳವರೆಗೆ ನಮಗೆ ಟ್ಯಾಕ್ಸಲ್ಲಿ ರಿಯಾಯಿತಿಯನ್ನು ಮಾಡಬೇಕು. ಆ ಟ್ಯಾಕ್ಸ್ ಇಲ್ಲದಂಥ ಒಂದು ಕಾನೂನನ್ನು ನಮಗೆ ಮಾಡಿ ನಮಗೆ ಸಹಾಯ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಮೊನ್ನೆ ತಾನೇ ನಮಗೊಂದು ಸುದ್ದಿ ತಿಳಿಯಿತು, ರಾಜ್ಯ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರವರು ನಮಗೆ ಎಲ್ಲ ಚಾಲಕರಿಗೆ 5,000 ರೂಪಾಯಿಯ ಒಂದು ಧನ ಸಹಾಯವನ್ನು ಮಾಡ್ತೇವೆ ಅಂತ ಒಂದು ಭರವಸೆಯನ್ನು ಕೇಳಿ ತುಂಬ ಸಂತೋಷವಾಯಿತು. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ಮೆನ್ಸ್ ಮತ್ತು ಮ್ಯಾಕ್ಸ್ ಕ್ಯಾಬ್ ಸಂಘಟನೆಯ ಪರವಾಗಿ ನಾನು ಅವರಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಕೂಡ ನಾನು ಈ ಮೂಲಕ ಅವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ಹಣವನ್ನು ಅವರವರ ಖಾತೆಗೆ ಬಹಳ ಸುಲಭ ಸರಳ ರೀತಿಯಲ್ಲಿ ಒಂದು ಸಿಗುವಾಗೆ ಮಾಡಬೇಕಾಗಿ ನನ್ನ ಒಂದು ಕೋರಿಕೆ.